ಕಲಿಯುಗದ ಅಂತ್ಯದವರೆಗೂ ಈ ಭೂಮಿಯ ಮೇಲೆ ಒಬ್ಬ ದೇವರು ಜೀವಂತವಾಗಿ ಇರುತ್ತಾರೆ ಅನ್ನೋದು ನಿಮಗೆ ಗೊತ್ತಾ? ರಾಮಾಯಣ ಮುಗಿದರೂ ಮಹಾಭಾರತ ಕಾಲದಲ್ಲೂ ಕಾಣಿಸಿಕೊಂಡ ಆ ಶಕ್ತಿ ಎಲ್ಲಿದೆ? ವಿಜ್ಞಾನಕ್ಕೂ ನಿಲುಕದ ಆ ರಹಸ್ಯ ನಮ್ಮ ಕರ್ನಾಟಕದಲ್ಲಿದೆ. ರಾಮನಾಮ ಎಲ್ಲಿ ಕೇಳಿ ಬರುತ್ತದೆಯೋ ಅಲ್ಲಿ ಹನುಮಂತ ಇರುತ್ತಾನೆಂಬ ಮಾತಿದೆ. ಆ ಪವಿತ್ರ ಪರ್ವತದ ಮೇಲೆ ಹನುಮಂತನು ರಾಮನ ದಾನ ಮಾಡುತ್ತಾ ಇಂದಿಗೂ ಇದ್ದಾನೆ ಅಂದರೆ ನೀವು ನಂಬುತ್ತೀರಾ? ಹೌದು, ಕರ್ನಾಟಕದಲ್ಲೇ ಒಂದು ಸಂಜೀವಿನಿ ಪರ್ವತ ಇದೆ. ಆ ಪರ್ವತದಲ್ಲೇ ಈಗಲೂ ಕೂಡ ಆಂಜನೇಯ ಇದ್ದಾನೆ ಅನ್ನೋ ಮಾತು ಕೇಳಿ ಬರುತ್ತಿದೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸಿದ್ಧರ ಬೆಟ್ಟವನ್ನು ಕರ್ನಾಟಕ ರಾಜ್ಯದ ಮತ್ತು ನಮ್ಮ ದೇಶದ ಸಂಜೀವಿನಿ ಬೆಟ್ಟವೆಂದೇ ಕರೆಯಲಾಗುತ್ತದೆ. ಕಾರಣ, ತ್ರೇತಾಯುಗದ ಕಾಲದಲ್ಲಿ, ರಾಮಾಯಣ ಕಾಲದಲ್ಲಿ ರಾಮ ಮತ್ತು ರಾವಣನ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನು ಗಂಭೀರವಾಗಿ ಗಾಯಗೊಂಡಾಗ ಹನುಮಂತನು ಹಿಮಾಲಯದಲ್ಲಿರುವ ಸಂಜೀವಿನಿ ಪರ್ವತ ಬೆಟ್ಟವನ್ನು ಹೊತ್ತು ತರುವ ಸಂದರ್ಭದಲ್ಲಿ ಸಂಜೀವಿನಿ ಪರ್ವತದ ಚಿಕ್ಕ ಚಿಕ್ಕ ತುಣುಕುಗಳು ಹನುಮಂತನ ಬರುವ ಮಾರ್ಗದಲ್ಲಿ ಬೀಳುತ್ತವೆ. ಇಂತಹ ತುಣುಕುಗಳಲ್ಲಿ ಒಂದು ತುಣುಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಬಿದ್ದಿದೆ ಎಂದು ಪ್ರತೀತಿ ಇದೆ. ಆ ಪ್ರದೇಶವೇ ತುಮಕೂರು ಜಿಲ್ಲೆಯ ಕೊರಟಗೆರೆ ಸಮೀಪ ಇಲ್ಲಿರುವ ಸಿದ್ಧರ ಬೆಟ್ಟ. ಈ ಸಿದ್ಧರ ಬೆಟ್ಟವು ಅಗಾಧವಾದ ಔಷಧಿ ಗುಣಗಳನ್ನು ಹೊಂದಿರುವ ಗಿಡಮೂಲಿಕೆಯನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ. ಇಲ್ಲಿ ಬರೋಬ್ಬರಿ 900 ಬಗೆಯ ಔಷಧಿ ಸಸ್ಯಗಳಿವೆ. ಈ ಬೆಟ್ಟಕ್ಕೆ ನಿಜಗಲ್ ಬೆಟ್ಟ, ಸುವರ್ಣಗಿರಿ ಬೆಟ್ಟ, ಸಂಜೀವಿನಿ ಬೆಟ್ಟ ಮತ್ತು ಸಿದ್ಧರ ಬೆಟ್ಟ ಎಂದು ಕೂಡ ಕರೆಯಲಾಗುತ್ತದೆ. ಈ ಸಿದ್ಧರ ಬೆಟ್ಟದಲ್ಲಿ ಕೇವಲ ಔಷಧಿ ಗಿಡಮೂಲಿಕೆಗಳೊಂದಿಗೆ ಅಲ್ಲದೆ ಬಂಡೆಯಿಂದ ಆವೃತವಾದ ಕೆಲವು ಗುಹೆಗಳು ಕೂಡ ಇವೆ. ಈ ಗುಹೆಯಲ್ಲಿ ಅನೇಕ ಸಾಧು ಸಂತರು, ಋಷಿ ಮುನಿಗಳು ತಪಸ್ಸನ್ನು ಆಚರಿಸಿ ಈ ಬೆಟ್ಟವನ್ನು ಪುರಿತಗೊಳಿಸಿದ್ದಾರೆ. ಋಷಿ ಮುನಿಗಳು ಹಾಗೂ ಸಿದ್ಧ ಪುರುಷರು ಧ್ಯಾನಿಸುತ್ತಿದ್ದ ಗುಹೆಯನ್ನು ಇಂದು ರುದ್ರಗವಿ, ಲಕ್ಷ್ಮೀಗವಿ, ಸೂರ್ಯಗವಿ ಮೊದಲಾದ ಹೆಸರುಗಳಿಂದ ಕೂಡ ಕರೆಯಲ್ಪಡುತ್ತವೆ. ಈಗಲೂ ಸಹ ಇಲ್ಲಿನ ಗುಹೆಯಲ್ಲಿ ಸಾಧು ಸಂತರು ತಪಸ್ಸನ್ನು ಆಚರಿಸುವುದನ್ನು ನೀವು ಮೇಲೆ ಬೆಟ್ಟಕ್ಕೆ ಹೋದಾಗ ಹಾಗೂ ಗುಹೆ ಒಳಗೆ ಹೋದಾಗ ಕಾಣಬಹುದು. ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 2560 ಅಡಿ ಎತ್ತರದಲ್ಲಿ ಸ್ಥಿತವಿದೆ. ಸಿದ್ಧರ ಬೆಟ್ಟದಲ್ಲಿ ಸುಮಾರು 200 ವರ್ಷಗಳ ಹಿಂದೆ ಗೋಶಾಲ ಮಠದ ಶ್ರೀ ಶಿವಯೋಗಿ ಸಿದ್ದೇಶ್ವರರು ತಪಸ್ಸನ್ನು ಆಚರಿಸಿ ಸಮಾಧಿಗಸ್ತರಾಗಿದ್ದಾರೆ. ಸಿದ್ದೇಶ್ವರ ಸಮಾಧಿಯ ಮುಂದೆ ಶಿವಲಿಂಗ ಒಂದು ಉದ್ಭವವಾಗಿದೆ. ಈ ಶಿವಲಿಂಗದಲ್ಲಿ ಇವರು ಇದ್ದಾರೆ ಎನ್ನುವ ಜನರ ನಂಬಿಕೆ ಈಗಲೂ ಇದೆ. ಇದೇ ಕಾರಣ ಪ್ರತಿನಿತ್ಯವೂ ಈ ಶಿವಲಿಂಗ ದರ್ಶನಕ್ಕಾಗಿ ಹಲವಾರು ಭಕ್ತರು ರಾಜ್ಯದ ಇತರೆ ನಾನಾ ಭಾಗಗಳಿಂದ ಬಂದು ಇಲ್ಲಿ ದರ್ಶನವನ್ನು ಕೂಡ ಪಡೆಯುತ್ತಾರೆ. ಈ ಲಿಂಗದ ಬುಡದಲ್ಲಿ ಒಂದು ನೀರಿನ ಹೊರತ ಇದೆ. ಇದೇ ಸುವರ್ಣಮುಖಿ ನದಿಯ ಉಗಮ ಸ್ಥಾನವೆಂದು ಹೇಳಲಾಗುತ್ತಿದೆ. ಹೀಗಾಗಿ ಈ ಗವಿಯನ್ನ ಸುವರ್ಣಮುಖಿ ಗವಿ ಎಂದು ಕೂಡ ಇಲ್ಲಿ ಕರೆಯುತ್ತಾರೆ. ಈ ನೀರಿನಲ್ಲಿ ಬಹುಮುಖ್ಯ ಔಷಧೀಯ ಗುಣಗಳಿವೆ. ವನರಾಜ್ಯಗಳ ಮಧ್ಯೆ ನದಿ ಉಗಮವಾಗುವುದರಿಂದ ಸಹಜವಾಗಿಯೇ ರೋಗ ನಿರೋಧಕ ಗುಣಗಳನ್ನು ಈ ನೀರು ಹೊಂದಿದೆ. ಚರ್ಮರೋಗ, ಬೆನ್ನುಸಿ, ಮೈಕೈ ನೋವಿನ ನಿವಾರಣೆಗೆ ಈ ನೀರನ್ನು ಇಲ್ಲಿ ಬಳಸಲಾಗುತ್ತದೆ. ಈ ಗವಿಯ ಮುಂದೆ ಇನ್ನೊಂದು ನಿಗೂಢ ಗವಿ ಇದೆ. ಟಾರ್ಚ್ ಅನ್ನ ಬಳಸಿಕೊಂಡು ಒಳಗೆ ಹೋಗಬೇಕು. ಇದು ದೊಡ್ಡದಾದ ರಹಸ್ಯಮಯ ಗುಹೆಯಾಗಿದೆ. ಈ ಗುಹೆಯ ಒಳಗೆ ನೀರಿನ ಹರಿವಿದೆ. ಹಿಂದೆ ತಪಸ್ಸನ್ನಾಚರಿಸಿ ಹಾಗೆಯೇ ಲಿಂಗೈಕ್ಯರಾದ ಮುನಿಗಳ ಅಸ್ಥಿ ಪಂಜರಗಳು ಕೂಡ ಇಂದಿಗೂ ಇಲ್ಲಿ ಗೋಚರಿಸುತ್ತವೆ. ಸಿದ್ದೇಶ್ವರ ಬೆಟ್ಟದ ಮೇಲೆಯೇ ಒಂದು ಕೋಟೆ ಇದೆ. ಇದನ್ನು ಮಧುಗಿರಿ ಮಹಾ ನಾಡಪ್ರಭು ಇಮ್ಮಡಿ ಚಿಕ್ಕಪ್ಪ ಗೌಡನ ಸೇನಾನಿ ಕರಂಗನಾಯಕ ಕಟ್ಟಿಸಿದ್ದರು ಎಂದು ನಂಬಲಾಗಿದೆ. ಇತಿಹಾಸ ಪ್ರಸಿದ್ಧ ಸಿದ್ಧರ ಬೆಟ್ಟವು ಸಾಹಸಿಗರು ಮತ್ತು ಚಾರಣ ಪ್ರಿಯರಿಗೆ ಸಹ ಒಂದು ಮೆಚ್ಚಿನ ತಾಣವಾಗಿದೆ. ಈ ಬೆಟ್ಟವನ್ನು ಏರುವ ಸಂದರ್ಭದಲ್ಲಿ ಅನೇಕ ಋಷಿ ಮುನಿಗಳು, ಸಿದ್ಧರು ತಪಸ್ಸನ್ನು ಮಾಡುವುದನ್ನು ನೀವು ಕಾಣಬಹುದು. ಇತಿಹಾಸ ಪ್ರಕಾರ ಕಾಕಾಸುರ ಎಂಬ ಕಾಗೆ ಋಷಿ ಮುನಿಗಳ ತಪಸ್ಸಿಗೆ ಇಲ್ಲಿ ಭಂಗ ಮಾಡುತ್ತಿತ್ತು. ಆ ಸಂದರ್ಭದಲ್ಲಿ ಋಷಿ ಮುನಿಗಳು ಈ ಕಾಕಾಸುರ ಎಂಬ ಕಾಗೆಗೆ ಶಾಪವನ್ನು ಹಾಕಿದ್ದರು. ಆದ್ದರಿಂದ ಈ ಬೆಟ್ಟದ ಸುತ್ತಮುತ್ತ 3 ಕಿಲೋಮೀಟರ್ ಪರಿಧಿಯಲ್ಲಿ ನೀವು ಯಾವ ರೀತಿಯ ಕಾಗೆಗಳನ್ನು ನೀವು ಕಾಣಲು ಸಾಧ್ಯವಿಲ್ಲ.
ಒಂದು ಕಾಲದಲ್ಲಿ ಈ ಬೆಟ್ಟದ ಸಂಕೀರ್ಣವು ವಿಜಯನಗರ ಸಾಮ್ರಾಜ್ಯದ ಸುಪರ್ದಿಯಲ್ಲಿತ್ತು. ಈ ಬೆಟ್ಟದಲ್ಲಿ ಚಿನ್ನವನ್ನು ತಯಾರಿಸುವಂತಹ ಗಿಡಮೂಲಿಕೆಗಳು ಹಿಂದೆ ಇದ್ದವು ಎನ್ನುವ ಮಾತಿದೆ. ಇದೇ ಕಾರಣ ಈ ಬೆಟ್ಟಕ್ಕೆ ಹಿಂದೆ ಭಾರಿ ಬೇಡಿಕೆ ಹಾಗೂ ರಕ್ಷಣೆ ಕೂಡ ಇತ್ತು ಅನ್ನುವ ಉಲ್ಲೇಖ ನಾವು ಇತಿಹಾಸದಲ್ಲಿ ಕಾಣಬಹುದು. ಮೊದಮೊದಲು ಈ ಬೆಟ್ಟದಿಂದ ಅನೇಕ ಗಿಡಮೂಲಿಕೆ ಬೇರುಗಳು, ಸಸ್ಯಗಳು ವಿದೇಶಕ್ಕೆ ನಿಗೂಢವಾಗಿ ರವಾನೆ ಕೂಡ ಆಗುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ಈ ಕಾಡನ್ನ ರಕ್ಷಿತ ಪ್ರದೇಶವೆಂದು ಘೋಷಣೆ ಮಾಡಿ ಇದನ್ನು ಈಗ ಕಾಪಾಡಿಕೊಂಡು ಬಂದಿದ್ದಾರೆ. ಪರವಾನಗಿ ಇಲ್ಲದೆ ಇಲ್ಲಿನ ಗಿಡಮೂಲಿಕೆಗಳನ್ನು ಯಾರು ಕೂಡ ಕಿತ್ತುವ ಹಾಗಿಲ್ಲ, ಮಾರಾಟ ಕೂಡ ದೂರದ ಮಾತು. ಮಹಾಶಿವರಾತ್ರಿ ಎಂದು ಸಿದ್ದರ ಬೆಟ್ಟದ ಅನೇಕ ಭಕ್ತಾದಿಗಳು ಬಂದು ಶಿವಲಿಂಗದ ದರ್ಶನವನ್ನು ಕೂಡ ಇಲ್ಲಿ ಮಾಡುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪವನಪುತ್ರ ಹನುಮಂತ ಒಬ್ಬ ಚಿರಂಜೀವಿ. ಈಗಲೂ ಈ ಭೂಮಿಯ ಮೇಲೆ ಮಾರುತಿ ಜೀವಂತವಾಗಿದ್ದಾನೆ ಎನ್ನುವ ಮಾತು ಪುರಾಣದಲ್ಲಿ ಉಲ್ಲೇಖ ಇದೆ. ಒಂದು ನಂಬಿಕೆಯ ಪ್ರಕಾರ ಆಂಜನೇಯ ಈ ಬೆಟ್ಟದ ಸುತ್ತಮುತ್ತಲೂ ವಾಸಿಯಾಗಿದ್ದಾನೆ ಅನ್ನುವ ಅಗಾಧ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ಆಂಜನೇಯನ ಒಂದು ಕಣ್ಣು ಈಗಲೂ ಇಲ್ಲಿ ಸದಾ ತೆರೆದಿರುತ್ತದೆ ಎನ್ನುವ ಮಾತಿದೆ. ಅಷ್ಟೇ ಅಲ್ಲದೆ ಇಲ್ಲಿಗೆ ಬರುವ ಭಕ್ತರನ್ನು ಹಾಗೂ ಚಾರಣಿಕರನ್ನು ಈ ಆಂಜನೇಯನೇ ದುಷ್ಟ ಶಕ್ತಿಗಳಿಂದ ಕಾಪಾಡುತ್ತಿದ್ದಾನೆ ಅನ್ನುವ ನಂಬಿಕೆ ಕೂಡ ಇದೆ. ಇಲ್ಲಿ ಬರೀ ಭಾರತೀಯ ಚಾರಣಿಕರು ಅಲ್ಲದೆ ದೇಶ ವಿದೇಶಗಳಿಂದ ಬರುವ ಸಾಹಸಿ ಪ್ರಿಯರು ಕೂಡ ಇಲ್ಲಿ ಚಾರಣ ಅಂದರೆ ಟ್ರೆಕ್ಕಿಂಗ್ ಅನ್ನು ಕೂಡ ಮಾಡುತ್ತಾರೆ. ಹನುಮ ಜಯಂತಿಯನ್ನು ದೇಶಾದ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತದೆ. 800 ವರ್ಷಕ್ಕೂ ಹೆಚ್ಚು ಇತಿಹಾಸವಿರುವ ನಿಜಗಲ್ಲು ಸಿದ್ದರ ಬೆಟ್ಟಕ್ಕೆ ವಿದ್ಯುತ್ ದೀಪದ ಬೆಳಕಿನ ಮೂಲಕ ಇಡೀ ಬೆಟ್ಟವನ್ನ ಆಂಜನೇಯನ ಜನ್ಮದಿನದಂದು ಸಿಂಗಾರ ಮಾಡಲಾಗುತ್ತದೆ. ವಿವಿಧ ಬಣ್ಣಗಳ ವಿದ್ಯುತ್ ದೀಪಾಲಂಕಾರದಿಂದ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಿದ್ದರ ಬೆಟ್ಟ. ಹನುಮಂತ ಜಯಂತಿಯಂದು ಬೆಟ್ಟಕ್ಕೆ 10,000ಕ್ಕೂ ಹೆಚ್ಚು ಹನುಮ ಮಾಲೆ ಧರಿಸಿದ ಭಕ್ತರು ಈ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಸಿದ್ದಪ್ಪ ನೆಲೆಯಾಗಿರುವ ಸಿದ್ದರ ಬೆಟ್ಟವು ಹಲವಾರು ಮಹಾಪುರುಷರ ತಪಸ್ಸಿನ ನೆಲೆಯಾಗಿದೆ. ಬೆಟ್ಟದಲ್ಲಿ ಕೋಟೆ, ಖಜಾನೆ, ಅರಮನೆ, ಸಿದ್ದರಗುಡಿ, ಗಣಪತಿ ದೇವಾಲಯ ಸೇರಿದಂತೆ ಹಲವಾರು ದೇವಾಲಯಗಳು ಈಗಲೂ ಇದೆ ಎಂದು ನಂಬಿಕೆ ಇದೆ. ಈ ದೇವಾಲಯ ಉಳಿವಿಗೆ ಸ್ಥಳೀಯರು ಕಳೆದ 5-6 ವರ್ಷಗಳಿಂದ ಹನುಮ ಜಯಂತಿ ಆಚರಣೆ ಮೂಲಕ ವಿಚ್ಛಿನ್ನವಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಇಂತಹ ಒಂದು ಸಂಜೀವಿನಿ ಪರ್ವತದ ತುಣುಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಎನ್ನುವುದು ನಿಜಕ್ಕೂ ನಾವು ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ತುಮಕೂರಿನ ತೋವಿನಕೆರೆ ಮಾರ್ಗವಾಗಿ ತುಂಬಾಡಿಗೆ ಹೋಗುವ ರಸ್ತೆಯಲ್ಲಿ ತುಮಕೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿದೆ ಈ ಸಿದ್ದರ ಬೆಟ್ಟ. ಅಂದ ಹಾಗೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಕೇವಲ 104 ಕಿಲೋಮೀಟರ್ ದೂರದಲ್ಲಿದೆ. ನಗರ ಜೀವನದಿಂದ ಬೆಸತ್ತವರಿಗೆ ಸಿದ್ದರ ಬೆಟ್ಟದ ಸೌಂದರ್ಯ ಪುನಶ್ಚೇತನ ನೀಡುತ್ತದೆ. ಹಾಗಾದರೆ ತಡ ಯಾಕೆ ಸ್ನೇಹಿತರೆ? ಹಿಂದೆ ನಿಮಗೆ ಅವಕಾಶ ಸಿಕ್ಕರೆ ಸಿದ್ದರ ಬೆಟ್ಟಕ್ಕೆ ಭೇಟಿ ಕೊಡಿ. ಅಲ್ಲಿರುವ ಸಂಜೀವಿನಿ ಬೆಟ್ಟದ ಹಲವಾರು ಗಿಡ ಮೂಲಿಕೆಗಳನ್ನು ನೋಡಿ ಆನಂದಿಸಿ ಹಾಗೂ ಅಲ್ಲಿರುವ ಗುಹೆಯನ್ನು ಕಂಡು ನೀವು ಕೂಡ ಪುನೀತರಾಗಬಹುದು. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.